ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಅಡುಗೆ ಎಲ್ಲರೂ ಮಾಡ್ತಾರೆ, ಹಾಗಂತ ಅಡುಗೆ ಮಾಡುವಾಗ ಒಂದಷ್ಟು ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಎಲ್ಲ ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ಕೊಂಡು ಅಡುಗೆ ಮಾಡಿದ್ರೆ ಆರೋಗ್ಯಕ್ಕೂ ಹಿತವಾಗಿರುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಹಾಗೆ ವಿಧ ವಿಧ ಖಾದ್ಯಗಳನ್ನು ತಯಾರಿಸಿಕೊಡುವಂತಹ ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತು ರೇಣುಕಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಗಿದ್ದೀರಾ? ನನಗೆ ನೀವು ಫಸ್ಟ್ ಟೈಮ್ ಭೇಟಿ ಆಗ್ತಾ ಇರೋದು, ಹಾಗಾಗಿ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಏನ್ ಮಾಡ್ಕೊಂಡಿರೋದು ತಾವು? ಮನೆಯಲ್ಲೇ ಇರೋ ಗೃಹಿಣಿ ಆಗಿದ್ದೀರಾ? ಏನ್ ಮಾಡ್ತೀರಾ ಫ್ರೀ ಇದ್ದಾಗ ಮನೆಯಲ್ಲಿ? ಟೈಲರಿಂಗ್ ಮಾಡ್ತೀರಾ? ಇವಾಗಿನ ಡಿಸೈನ್ಸ್ ಎಲ್ಲ ಹೊಲಿತೀರಾ? ಓಕೆ. ಕುಕ್ಕಿಂಗ್ ಅನ್ನೋ ಅಂಥದ್ದು ನಿಮ್ಮ ಪ್ಯಾಷನಾ? ಯಾವಾಗಲೂ ಮಾಡಲೇಬೇಕು ಕುಕ್ಕಿಂಗ್, ಅದರಲ್ಲೇ ಏನಾದರೂ ಸ್ಪೆಷಲ್ ಟ್ರೈ ಮಾಡ್ತಾ ಇರ್ತೀರಾ? ಓಕೆ. ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀರಾ? ಕಾಲಿಫ್ಲವರ್ ಇದು ಕಬಾಬ್. ಕಾಲಿಫ್ಲವರ್ ಇದು ಕಬಾಬು. ಹಾಗಾದ್ರೆ ಕಿಚನಿಗೆ ಹೋಗೋಣ ಅಲ್ಲ? ಎಸ್ ಮೇಡಮ್, ಕಾಲಿಫ್ಲವರ್ ಕಬಾಬ್ ಅಂತ ಹೇಳಿದ್ಯಾ. ನಾವೆಲ್ಲರೂ ಚಿಕನ್ ಕಬಾಬ್, ಇವಾಗ ಗುಜ್ಜೆ ಸ್ಟಾರ್ಟ್ ಆಗಿದೆ ಸೀಸನ್, ಹಾಗಾಗಿ ಇದ್ರ ಮೂಲಕ ಕಬಾಬ್ ಕೂಡ ಮಾಡೋದನ್ನ ಕೇಳಿದ್ದೇವೆ. ಕಾಲಿಫ್ಲವರ್ ಕಬಾಬ್ ಹೇಗ್ ಮಾಡೋದು? ಸ್ಪೂನ್ ಬೇಕಾ? ತಗೊಳ್ಳಿ. ಕಾಲಿಫ್ಲವರ್ ಹಾಕೋತಿದ್ದೀರಾ? ಓಕೆ. ಕಡಲೆ ಹಿಟ್ಟು ಹಾಕಿ. ಎಷ್ಟು ತಗೊಂಡಿದ್ದೀರಾ ಕಡಲೆ ಹಿಟ್ಟು? 1 ಕಪ್. 1 ಕಪ್ ತಗೊಂಡಿದ್ದೇನೆ. ಇದು ಕಾರ್ನ್ಫ್ಲವರ್. ಓಕೆ. ಇದು ಮೆಣಸಿನ ಹುಡಿ, ಅರುಣಾರವರ ಚಿಲ್ಲಿ ಪೌಡರ್. ಓಕೆ. ಉಪ್ಪು, ಇದು ಕಬಾಬ್ ಪೌಡರ್. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀರಾ? ಸ್ವಲ್ಪ ನೀರು ಕೊಡಿ. ಓಕೆ. ಸ್ವಲ್ಪ ಸಾಕಾ? ಮತ್ತೆ ಬೇಕಿದ್ರೆ ಹಾಕೊಳ್ಳಿ. ಓಕೆ. ಮೊಟ್ಟೆ ಎಲ್ಲ ಹಾಕಬೇಕು ಅಂತಿಲ್ವಾ ಇದಕ್ಕೆ? ಮೊಟ್ಟೆ ಬೇಕಂತೇನಿಲ್ಲ, ಬೇಕಿದ್ರೆ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡ್ಕೋಬಹುದು. ಬೇಕಿದ್ರೆ ಆ್ಯಡ್ ಮಾಡ್ಬೋದು. ನೀರು ಹಾಕಬೇಕಾ? ಸ್ವಲ್ಪ ನೀರು ಹಾಕೋದೇ ಚೂರು ಸಮಸ್ಯೆ. ಸ್ವಲ್ಪ ನಾನೆಲ್ಲಾದ್ರೂ ಚೂರು ಜಾಸ್ತಿ ಹಾಕಿಬಿಟ್ರೆ. ಮೇಡಮ್, ಮನೇಲಿ ಯಾರೆಲ್ಲ ಇದ್ದೀರಾ? ಎಷ್ಟು ಜನ ಇರೋದು? ನನಗೆ 2 ಹೆಣ್ಮಕ್ಳು ಮತ್ತೆ ಒಬ್ಬ ಮಗ. ಓಕೆ. ಒಬ್ಬ ದೊಡ್ಡ ಮಗಳು ಟೀಚರ್. ಟೀಚರ್ ಆಗಿದ್ದಾರಾ? ನೆಕ್ಸ್ಟ್ ಇವತ್ತು ಡಿಗ್ರಿ ಮುಗೀತು, ಜಾಬ್ ನೋಡ್ಬೇಕು ಅವಳಿಗೆ. ಮಗ ಫಸ್ಟ್ PUC. ಓಕೆ. ನಾವು ಗ್ಯಾಸ್ ಏನಾದರೂ ಇಟ್ಕೊಳ್ಳೋದಾ? ಎಣ್ಣೆ ಇದು ಸ್ವಲ್ಪ ಹೊತ್ತು ಬಿಡಬೇಕಾ? ಓಕೆ. ಇದು ಹೀರಿಕೊಳ್ಳೋದ್ರಲ್ಲಿ ಎಣ್ಣೆ ಕಾಯಿಸಿ. ಓಕೆ. ಹಾಗಾದರೆ
ನಾವು ಬಳಸ್ತಾ ಇರೋವಂಥದ್ದು ವಿಟಮಿನ್ ಎ ಡಿ ಇ ಸತ್ವ ಇರೋವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವಾಗ ನಾವು ಇದನ್ನು ಎಷ್ಟು ನಿಮಿಷ ಇಡಬೇಕಾಗುತ್ತೆ? ಸೊ ಒಂದು 20 ಮಿನಿಟ್ಸ್ ಹಾಗೆ ಇಡಬೇಕು. ಎಣ್ಣೆ ಕಾದ ಬಳಿಕ ಅದನ್ನ ಹಾಕಿ ಕಬಾಬ್ ರೆಡಿ ಆಗುತ್ತೆ. ಓಕೆ ಮೇಡಮ್, ಟೈಲರಿಂಗ್ ಮಾಡ್ತೇನೆ ಅಂತ ಹೇಳಿದ್ರಿ, ಹಾಗೆ ಕುಕ್ಕಿಂಗ್ ಮಾಡ್ಲೇಬೇಕು ಮನೆಯಲ್ಲಿ ಇದ್ದಾಗ. ಇದ್ರ ಮಧ್ಯೆ ಬಿಡುವಾದಾಗ ಬೇರೆ ಏನ್ ಕೆಲಸ ಮಾಡ್ತೀರಾ? ಎಲ್ಲ ಟೈಲರಿಂಗ್ ಮತ್ತೆ ಕಸೂತಿ, ಓಕೆ, ಎಂಬ್ರಾಯ್ಡರಿಂಗ್ ಎಲ್ಲ ಮಾಡ್ತೇವೆ. ಎಂಬ್ರಾಯ್ಡರಿಂಗ್ ಎಲ್ಲ ಮಾಡ್ತೀರಾ? ಚಾನ್ಸ್ ಹಾಗಾದ್ರೆ ಮಕ್ಕಳಿಗೆ ಅಲ್ವಾ? ಹೌದು. ಇವಾಗ ನಾವೆಲ್ಲ ಹೊರಗಡೆ ಎಲ್ಲೋ ಹುಡುಕೊಂಡು ಹೋಗಿ ಕೊಡ್ಬೇಕು ಮಾಡಿಸ್ಲಿಕ್ಕೆ ಎಂಬ್ರಾಯ್ಡರಿ ಎಲ್ಲ. ನಿಮ್ಮ ಇಬ್ರು ಹೆಣ್ಮಕ್ಳಿಗಂತೂ ಪುಣ್ಯ ಮಾಡಿದ್ದಾರೆ, ಮನೆಯಲ್ಲಿ ನೀವೇ ಮಾಡ್ಕೊಡ್ತೀರಾ. ಅವರಿಗೂ ಕಲ್ಸಿದೀರಾ? ಇಲ್ಲ ಇಲ್ಲ, ಅವ್ರದ್ದು ಓದೋದ್ರಲ್ಲೇ ಬಿಜಿ ಇರ್ತಾರೆ ಅಲ್ವಾ? ಇಂಟ್ರೆಸ್ಟ್ ಬಂದಿಲ್ಲ ಇನ್ನು. ಓಕೆ, ನಾನು ಒಂದ್ಸಲ ಇಂಟ್ರೆಸ್ಟ್ ತೋರಿಸಿದ್ದೆ ಕಲೀವ ಅಂತ, ನಂಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಮಾತ್ರ ಆಗ್ಲೇ ಇಲ್ಲ. ಇದಕ್ಕೆ ಸ್ವಲ್ಪ ರವೆ ಹಾಕೊಳ್ಳುವ ಈಗ. ಓಕೆ, ರವಾ ಹಾಕೊಂಡ್ರೆ ಟೇಸ್ಟ್ ಬರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟು ಬರುತ್ತೆ. ಎಣ್ಣೆ ಕೂಡ ಬಿಸಿ ಆಗಿದೆ. ಸ್ವಲ್ಪ ನಿಂಬೆ ಹಣ್ಣು. ಓಕೆ, ನಿಂಬೆ ರಸ ಹಾಕ್ತಾ ಇದ್ದೀರಾ? ಓಕೆ, ಆಗ್ಬೋದಾ? ಸ್ವಲ್ಪ ಸ್ಲೋ ಮಾಡ್ತೀರಿ ಗ್ಯಾಸ್? ಸಿಮ್ ಮಾಡೋದಾ? ಸ್ವಲ್ಪ ಚಿಕನ್ ಕಬಾಬ್ ತರನೇ ಕಾಣಿಸ್ತಿದೆ ಅಲ್ಲ? ಚಿಕನ್ ತಿನ್ನದಿದ್ದವರೆಗೆ ಇದೇ ಚಿಕನ್ ಅಲ್ವಾ? ತಿನ್ಬೋದು. ಹೌದು, ಶುದ್ಧ ಸಸ್ಯಾಹಾರಿ ಅನ್ನೋರು ಈ ಕಬಾಬ್ ಮಾಡ್ಕೊಂಡು ತಿಂತಾ ಇರ್ಬೋದು. ಪ್ಲೇಟ್ ಕೊಡಿ. ಹಾಗೆ ರೆಡಿ ಇದೆ ಪ್ಲೇಟ್. ನಾನು ರೆಡಿಯಾಗಿ ಕಾಯ್ತಾ ಇರ್ತೀನಿ ಎಷ್ಟೊತ್ತಿಗೆ ಮಾಡ್ಕೊಡ್ತಾರೆ ಅಂತ. ನೀವು ಪ್ಯೂರ್ ವೆಜಿಟೇರಿಯನಾ? ಓಕೆ, ಹಾಗೆ ವೆಜ್ಜಲ್ಲಿ ಡಿಫ್ರೆಂಟ್ ಡಿಶಸ್ ಮಾಡೋದು. ಕಾಲಿಫ್ಲವರ್ ಕಬಾಬ್ ಕಬಾಬ್. ರೆಡಿ. ಥ್ಯಾಂಕ್ ಯು ಸೋ ಮಚ್. ಯಮ್ಮಿ ಕಾಲಿಫ್ಲವರ್ ಕಬಾಬ್. ನಾವೆಲ್ಲರೂ ಚಿಕನ್ ಕಬಾಬ್ ತಿಂದಿರ್ತೇವೆ, ಸಸ್ಯಾಹಾರಿ ಪ್ರಿಯರಿಗೆ ಇದು ಕಾಲಿಫ್ಲವರ್ ಕಬಾಬ್ ಕೂಡ ಇಲ್ಲಿದೆ. ಹೇಗೆ ಮಾಡಿದ್ರು ಅನ್ನೋದನ್ನ ಮತ್ತೊಂದ್ಸಲ ನೀವು ನೋಡ್ಕೊಂಡು ಬನ್ನಿ. ಕಾಲಿಫ್ಲವರ್ ಕಬಾಬ್ ತಯಾರಿಸುವ ವಿಧಾನ. ಮೊದಲು 1 ಕಪ್ ಕಾಲಿಫ್ಲವರ್ಗೆ 1 ಕಪ್ನಷ್ಟು ಕಡಲೆ ಹಿಟ್ಟು, 4 ರಿಂದ 5 ಚಮಚ ಕಾರ್ನ್ಫ್ಲೋರ್, ಅರುಣ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 4 ರಿಂದ 5 ಚಮಚ ಅರುಣ ಕಬಾಬ್ ಪುಡಿ, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ಅರ್ಧ ಗಂಟೆ ನೆನೆಯಲು ಇಟ್ಟು ಸ್ವಲ್ಪ ರವೆ ಹಾಗೂ ನಿಂಬೆ ರಸ ಸೇರಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಉದುರುದುರಾಗಿ ಹಾಕಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಕಾಲಿಫ್ಲವರ್ ಕಬಾಬ್ ಊಟದೊಂದಿಗೆ ಸವಿಯಲು ಬಲು ಚೆನ್ನ. ಕಾಲಿಫ್ಲವರ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ನೆಕ್ಸ್ಟ್ ಯಾವ ಡಿಶ್ ಹೇಳಿಕೊಡ್ತಾರೆ ಅನ್ನೋಂತಹ ಕ್ಯೂರಿಯಾಸಿಟಿ ನನ್ನಲ್ಲೂ ಇದೆ, ನಿಮ್ಮಲ್ಲೂ ಹಾಗೆ ಇರಲಿ. ಏನು ಡಿಶ್ ಹೇಳ್ಕೊಡ್ತಾರೆ ಅನ್ನೋದನ್ನ ನೋಡೋಕ್ಕೂ ಮೊದಲು ನಾವು ತಗೊಳ್ಳೋಣ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಕಾಲಿಫ್ಲವರ್ ಕಬಾಬ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಬಂದ್ವಿ. ಮೇಡಮ್ ಹತ್ರ ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾರಂತ ಬನ್ನಿ ಶೀಘ್ರವೇ ಕೇಳ್ಕೊಂಡು ಬರೋಣ. ಮೇಡಮ್, ನೆಕ್ಸ್ಟ್ ಯಾವ ರೆಸಿಪಿ? ತರಕಾರಿದು ವಡೆ. ತರಕಾರಿದು ವಡೆ ಅಂದ್ರೆ ಎಲ್ಲಾ ತರಕಾರಿ ಹಾಕಿ ವಡೆ ಮಾಡೋದಾ? ಸ್ಟಾರ್ಟ್ ಮಾಡೋಣ. ಓಕೆ, ಮಿಕ್ಸಿದು ಜಾರ್. ಓಕೆ,
ಸ್ಪೂನು. ಹಾಂ, ತಗೊಳ್ಳಿ. ಇದು ಅನ್ನ ತಗೊಂಡಿದ್ದೀರಾ? ಹೌದು. ಫ್ರೆಶ್ ಅನ್ನನೇನಾ? ಹಾಂ, ಬೆಳಗ್ಗೆ ಮಾಡೋ ಈಗ ಮಾಡ್ಕೊಂಡು ಬಂದದ್ದು. ಹೌದು. ರವೆ. ಓಕೆ. ಉಪ್ಪು ಹಾಕೊಂಡಿದ್ದೀರಾ? ಜೀರಿಗೆ. ಓಕೆ. ಮತ್ತೆ ಅರಿಶಿನ ಹುಡಿ. ಅರಿಶಿನ ಪೌಡರ್. ಅರಿಶಿನ ಪೌಡರ್ ಹಾಕೋತಿದ್ದೀರಾ? ಮತ್ತೆ ಇದು ಹಸಿಮೆಣಸು. ಓಕೆ. ನಾನು ಹಾಕೋ ಕೆಲಸವನ್ನ ನೀವೇ ಈಸಿ ಮಾಡ್ಕೊಂಡಿದ್ದೀರಾ. ನೀವೇ ಸೈಡಲ್ಲಿ ಎತ್ತಿಟ್ಕೊಂಡು ಹಾಕೊಳ್ತಾ ಇದ್ದೀರಾ. ನೀರು ಹಾಕ್ಬೇಕಾ? ಸ್ವಲ್ಪ ನೀರು. ಹಸಿಮೆಣಸು ತುಂಬಾ ಕಾಣಿಸ್ತಿದೆ. ಖಾರ ಮಾಡ್ತೀರಾ ಅಂತ ಅಲ್ವಾ? ಹಾಗಿದ್ರೆ ಸ್ವಲ್ಪ ತೆಗಿಬೋದಾ? ಬೇಡ, ಇರ್ಲಿ. ಖಾರನೇ ಟೇಸ್ಟ್ ಮಾಡುವ. ಇಷ್ಟನ್ನ ಗ್ರೈಂಡ್ ಮಾಡ್ಕೋಬೇಕಾ ಇವಾಗ? ಗ್ರೈಂಡ್ ಮಾಡಿದ್ದೇನೆ, ಸಾಕಾಗುತ್ತಾ ನೋಡಿ. ಓಕೆ. ತವ ನಾವು ಈಗಲೇ ಇಟ್ಕೋಬೇಕಾ? ಇಟ್ಕೊಂಡ್ರೆ ಒಳ್ಳೇದಲ್ವಾ? ಸ್ಪೂನ್ ಬೇಕಾ? ಹಾಂ, ಸ್ಪೂನ್ ತಗೊಳ್ಳಿ. ನೀರುಳ್ಳಿ ಬೇಕಾ? ಹಾಂ, ಸ್ವಲ್ಪ ನೀರುಳ್ಳಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಸಾಕಾ ಮ್ಯಾಮ್? ಹಾಂ, ಸಾಕು. ಕ್ಯಾರೆಟ್ ತುರಿದುಕೊಂಡಿರೋದು ಮತ್ತು ಬೀನ್ಸ್. ಓಕೆ. ಇದು ಅಕ್ಕಿ ಹಿಟ್ಟು. ತರಕಾರಿ ಇನ್ನೂ ಕೂಡ ಬೇಕಾದ್ರೆ ಬೇರೆ ಹಾಕೋಬಹುದಾ? ಹಾಕೋಬಹುದು. ಇದಕ್ಕೆ ನೀರು ಬೇಕಾ? ಬೇಡವಾ? ಸ್ವಲ್ಪ ಎಣ್ಣೆ ಕೊಡಿ ನನಗೆ. ಎಣ್ಣೆ ಹಾಕಬೇಕಾ? ಇದಕ್ಕೆ ಹಾಕೋದಾ? ಸ್ವಲ್ಪ ಕೈ ಕೊಡಿ. ಹಾಗಾದ್ರೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಆಯಿಲನ್ನು ಇಲ್ಲೂ ಕೂಡ ಬಳಸ್ತಾ ಇದ್ದೀರಾ? ಇದರ ಹೊರತಾಗಿ ನಾವು ಯಾವ ತರಕಾರಿಗಳನ್ನ ಬಳಸ್ಕೋಬಹುದು? ಯಾವುದು ಬೀನ್ಸು, ಇದು ಸೊಪ್ಪು ಇನ್ನೊಂದು ಸಿಗ್ತದೆ, ಸಬ್ಬಸಿಗೆ ಸೊಪ್ಪು. ಹೌದು, ಸೊಪ್ಪುಗಳಲ್ಲಿ ಯೂಶುವಲಿ ನಾವು ಟೇಸ್ಟ್ ಮಾಡಿರ್ತೇವೆ. ಹೌದೌದು. ಟೈಲರಿಂಗ್ ಮಧ್ಯೆ ಈ ತರ ಸ್ಪೆಷಲ್ ಆಗಿರೋ ರೆಸಿಪಿ ಟ್ರೈ ಮಾಡ್ತಾ ಇರೋಗೆ ಟೈಮ್ ಸಿಗುತ್ತಾ? ಮಾಡ್ತೇನೆ, ಫ್ರೀ ಇದ್ದಾಗ ಮಾಡ್ತಾ ಇದ್ದೀರಾ? ಟೈಲರಿಂಗ್ ಯಾವ್ದಾದ್ರು ಒಂದಿನ ರಜೆ ಅಂತ ಮೀಸಲಿಟ್ಟಿದ್ದೀರಾ? ಈ ದಿನ ನಂಗೂ ರಜೆ ಇದೆ ಅಂತ? ಏನಿಲ್ಲ. ಕರೆಕ್ಟ್ ಆಗಿದೆ. ಸ್ಪೂನ್ ಒಂದು ಕೊಡಿ. ಈ ತರ ನಾವು ತರಕಾರಿಗಳನ್ನೆಲ್ಲ ಹಾಕಿ ಪಕೋಡ ಮಾಡಿದ್ರೆ ಹೆಲ್ತಿಗೆ ತುಂಬಾ ಒಳ್ಳೇದಾಗಿರುತ್ತೆ ಅಲ್ವಾ? ಊಟಕ್ಕೆ ಮತ್ತೆ ಸಂಜೆ ಟೀ ಟೈಮಲ್ಲಿ ಒಳ್ಳೇದಾಗ್ತದೆ. ಈ ಟೈಮಲ್ಲಿ ನಾವು ತಗೋಬಹುದು. ಬ್ರೇಕ್ಫಾಸ್ಟ್ಗೂ ತಗೋಬಹುದು, ಆದರೆ ಹೊಟ್ಟೆ ತುಂಬಲಿಕ್ಕಿಲ್ಲ ಅನ್ಸುತ್ತೆ. ಹೌದು. ಆಗಿದೆಯಾ? ಆಗಿದೆ, ತೆಗಿಯೋಣ. ಓಕೆ, ಗ್ಯಾಸ್ ಆಫ್ ಮಾಡೋದಾ? ಓಕೆ. ವಾವ್, ತರಕಾರಿಯಿಂದ ಮಾಡಿರುವಂತಹ ಪಕೋಡ. ಬೇರೆ ಏನಾದ್ರೂ ಹೆಸರು ಇಡ್ಲಿಕ್ಕೆ ಆಗುತ್ತಾ? ತರಕಾರಿ ವಡೆ. ಹಾ, ನೀವು ಹೇಳಿರೋದು ವಡೆ ಅಲ್ವಾ? ನಾನು ಪಕೋಡ ಅಂತ ಚೇಂಜ್ ಮಾಡ್ಕೊಂಡೇ ಬಿಟ್ಟೆ ಅಲ್ಲಿ.
ಮತ್ತು ತರಕಾರಿ ವಡೆ ರೆಡಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕೆ ತರಕಾರಿ ತುಂಬ ಮುಖ್ಯ ಆಗುತ್ತೆ. ಹಾಗೆ ತರಕಾರಿಗಳನ್ನೆಲ್ಲ ಹಾಕಿ ವಡೆ ಮಾಡಿದರೆ ಹೇಗಿರುತ್ತೆ, ಟೇಸ್ಟ್ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ನೋಡಿದ್ರಲ್ಲ ತರಕಾರಿ ವಡೆ ಮಾಡೋದು ಹೇಗೆ ಅಂತ. ಮರ್ತು ಹೋಗಿದ್ರೆ ಮತ್ತೊಂದು ಸಲ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬನ್ನಿ. ವೆಜ್ ವಡ ತಯಾರಿಸೋ ವಿಧಾನ. ಮೊದಲು 1 ಕಪ್ ಬೆಳ್ತಿಗೆ ಅನ್ನಕ್ಕೆ ಅರ್ಧ ಕಪ್ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಅರಿಶಿನ ಪುಡಿ, ಹಸಿಮೆಣಸು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಹೆಚ್ಚಿದ ಈರುಳ್ಳಿ, ಕ್ಯಾರೆಟ್ ತುರಿ, ಬೀನ್ಸ್, ಅಕ್ಕಿ ಹಿಟ್ಟು, ಸ್ವಲ್ಪ ಎಣ್ಣೆ ಹಾಕಿ ಕಲಸಿಕೊಳ್ಳಿ. ಒಂದು ಮುದ್ದೆ ಬರುವವರೆಗೂ ಕಲಸಿ ಚಿಕ್ಕದಾಗಿ ತಟ್ಟಿ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ವೆಜ್ ವಡ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ಎಸ್ ಮೇಡಮ್, ಈ ಕಡೆ ಕಬಾಬ್, ಪ್ಯೂರ್ ವೆಜ್ ಕಬಾಬ್, ಕಾಲಿಫ್ಲವರ್ ಕಬಾಬ್, ಈ ಕಡೆ ವಡ, ತರಕಾರಿಗಳ ವಡ ರೆಡಿ ಆಗಿದೆ. ಟೇಸ್ಟ್ ನೋಡೋಣ. ಫಸ್ಟ್ ಎರಡು ಕೂಡ ಖಾರ ಇದೆ ಅಲ್ವಾ ಸ್ವಲ್ಪ? ಹಾಗಾದ್ರೆ ಯಾವ್ದು ಟೇಸ್ಟ್ ನೋಡೋಣ? ಯಾವ್ದಾದ್ರು ಓಕೆ. ನೀವು ತಗೊಳ್ಳಿ. ಹೀಗೆ ತಿನ್ನೋಕೆ ಚೆನ್ನಾಗಿದೆ ತುಂಬಾ. ಒಂದ್ಸಲ ಸಾಸ್ ಜೊತೆ ನೋಡೋಣ ಅಲ್ಲ? ನೀವು ನೋಡಲ್ವಾ? ಪರವಾಗಿಲ್ಲ, ನಾನು ಒಬ್ಬಳೇ ನೋಡ್ಬೇಕಾಗಲ್ಲ. ನಂಗೆ ಹೀಗೆ ತಿನ್ನೋಕೆ ತುಂಬಾ ಖುಷಿ ಆಯ್ತು. ಖಾರ ಆಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದ್ರೊಂದ್ಸಲ ಟ್ರೈ ಮಾಡ್ತೇನೆ. ಈ ಡಿಸೈನ್ ನೋಡಿದ್ರೆ ಮುಟ್ಟೋದೇ ಬೇಡ ಅಂತ ಅನ್ಸ್ಬಿಡುತ್ತೆ. ಅದು ಚೆಲ್ಲಾಪಿಲ್ಲಿ ಆಗುತ್ತೆ ಅಂತ. ನನ್ನ ಕಾಯಿಮೆಣಸು ಸಿಕ್ಕಿತ್ತು. ನಾನು ಮಾತಾಡೋವಾಗಲೇ ಹೇಳ್ತಾ ಇದ್ದೆ. ಇದು ಕೂಡ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಮಾತ್ರ. ಇದು ಸಾಸ್ ಜೊತೆ ತುಂಬಾ ಚೆನ್ನಾಗಿದೆ. ಚಟ್ನಿ ಸಹ ಮಾಡ್ಬೋದು ಅದಕ್ಕೆ. ಹೌದಾ? ಸೈಡ್ ಅಲ್ಲಿ ಚಟ್ನಿ ಯೂಸ್ ಮಾಡ್ಬೋದು. ಚಟ್ನಿ ತೆಂಗಿನಕಾಯಿ ಚಟ್ನಿ. ಇದಕ್ಕೂ ಸಾಸ್ ಬದಲು ಬೇರೆ ಏನಾದರೂ ಆಪ್ಷನ್ಸ್ ಇದೆಯಾ? ಅದು ಹೀಗೆ ತಿಂದ್ರೆ ಒಳ್ಳೆ, ಹೀಗೆ ತಿಂದ್ರೆ ಚೆನ್ನಾಗಿರುತ್ತೆ. ಊಟದ ಜೊತೆ ಸೈಡ್ ಹೋದಲ್ಲ. ವಾವ್, ಅಮೇಝಿಂಗ್. ಎರಡು ಟೇಸ್ಟ್ ಕೂಡ ಸಖತ್ತಾಗಿದೆ. ನನಗೆ ಸ್ಪೈಸಿ ಆಗಿರುವಂತಹ ಡಿಶಸ್ ತುಂಬ ಇಷ್ಟ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೋಸ್ಕರ ಇಷ್ಟು ಚೆನ್ನಾಗಿರುವಂತಹ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಇದರ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ನಿಮಗೆ ಗಿಫ್ಟ್ ಹ್ಯಾಂಪರ್. ಬರ್ತಾ ಇರಿ ಅವಾಗ, ಯಾಕಂದ್ರೆ ಈ ಥರ ಸ್ಪೈಸಿ ಆಗಿರೋ ರೆಸಿಪಿನ ನಾನು ತಿನ್ಬೇಕಲ್ಲ, ಹಾಗೆ ನಮ್ಮ ವೀಕ್ಷಕರಿಗೂ ಹೇಳ್ಕೊಡ್ಬೇಕಾಗುತ್ತೆ. ಹೀಗೆ ಬರ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಕಾಲಿಫ್ಲವರ್ ಕಬಾಬ್. ಪ್ಯೂರ್ ವೆಜಿಟೇರಿಯನ್ ಅನ್ನೋರು ಈ ಥರ ಕಬಾಬ್ ಮಾಡ್ಕೊಂಡು ತಿಂತಾ ಇರ್ಬೋದು. ಅದರ ಜೊತೆಗೆ ತರಕಾರಿಗಳನ್ನು ಹಾಕಿರುವಂತಹ ಹೆಲ್ದಿ ವಡ ಹೇಗೆ ಮಾಡೋದು ಅನ್ನೋದನ್ನು ದಿಢೀರಾಗಿ ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡು ನಾವು ಕೂಡ ಸವಿಬೋದು. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.